ಇವತ್ತು ಬಹುಶಃ ಬಿಜೆಪಿಯವರಿಗೆ ಏನಾಗಿದೆ ಅಂತ ಹೇಳಿದರೆ, ತಮ್ಮ ಆಡಳಿತ ವೈಫಲ್ಯತೆಯನ್ನು ಮುಚ್ಚಿಡಲಿಕ್ಕೋಸ್ಕರ ಇವತ್ತು ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಇವತ್ತು ಒಂದು ಈ ರಾಜಕೀಯದಲ್ಲಿ ಶೈನ್ ಆಗಲಿಕ್ಕೆ ಟ್ರೈ ಮಾಡುವಂಥ ಕೆಲವು ಬಿಜೆಪಿಯ ನಾಯಕರುಗಳು ಇದೊಂದು ಹೊಸ ಟ್ರೆಂಡನ್ನು ಇಡ್ತಿದ್ದಾರೆ. ಎನ್ಐಎ ತನ್ನ ಬೇಲೆನು ಸಮರ್ಪಕವಾದ ಮಲ್ತೊಂದುಂಡು. ಈ ಬಗೆಟ್ ಸಂಪೂರ್ಣ ವಿಶ್ವಾಸ ಉಂಡು ಪಣದು ಕಾಂಗ್ರೆಸ್ ಪ್ರತಿಪಾದಿಸಾದಳು. ಉಳ್ಳಾಲಡು ಮಾಜಿ ಶಾಸಕೀರ್ನ ಇಲ್ಲಮಿತ್ತು ನಡತಿನ ಎನ್ಐಎ ದಾಳಿ ಜವನನು ವಶಕ್ಕೆ ತೊಂಡಿನ ಪ್ರಕರಣ ನಡತಂಡಲ್ಲ. ಶಾಸಕೀರ್ ಯುಟಿ ಖಾದರ್ ದಾಯಗ್ ಮನಿಪಂದೆ ಉಲ್ಲೇರ್ ಪನ್ಪಿನ ಬಿಜೆಪಿದ ಪ್ರಶ್ನೆಗೆ ಕಾಂಗ್ರೆಸ್ ತಿರುಗೇಟು ಕೊಡ್ತುಂಡು. ತಮಗೆಲ್ಲ ತಿಳಿದ ಹಾಗೆ 4ನೇ ತಾರೀಕಿಗೆ ಎನ್ಐಎ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಈ ದೇಶದ ಒಂದು ಉನ್ನತ ಮಟ್ಟದ ಒಂದು ತನಿಖಾ ಸಂಸ್ಥೆ ಉಳ್ಳಾಲದ ಮಾಜಿ ಶಾಸಕರ ಮನೆಗೆ ದಾಳಿಯನ್ನು ಮಾಡ್ತಾರೆ. ದಾಳಿಯನ್ನು ಮಾಡಿ ಅವರವರ ಕರ್ತವ್ಯವನ್ನು ಮಾಡ್ತಾರೆ. ಅದಾದ ನಂತರ 2 ದಿವಸಗಳ ಬಳಿಕ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಬಿಜೆಪಿಯ ಅಧ್ಯಕ್ಷರು ಶ್ರೀ ಚಂದ್ರಾಸ್ ಪಂಡಿತ್ ಅವರು ಮಾಧ್ಯಮದಲ್ಲಿ ಹೇಳಿಕೆಯನ್ನು ಕೊಡ್ತಾರೆ. ಯುಟಿ ಖಾದರ್ ಅವರು ಉಳ್ಳಾಲ ವಿಧಾನಸಭಾ ಕ್ಷೇತ್ರ ಅಂದರೆ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಯುಟಿ ಖಾದರ್ ಅವರು ಯಾವುದೇ ಒಂದು ವಿಚಾರದ ಬಗ್ಗೆ ಇದರಲ್ಲಿ ಮಾತಾಡ್ತಾ ಇಲ್ಲ, ತುಟಿಕ್ ಪಿಟಿಕ್ ಹೇಳ್ತಾ ಇಲ್ಲ ಅಂತ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಭಾಳ ನೇರವಾಗಿ ನಾವು ಬಿಜೆಪಿ ಪಕ್ಷಕ್ಕೆ ಒಂದು ಸಂದೇಶವನ್ನು ಕಳಿಸಲಿಕ್ಕೆ, ತಮ್ಮ ಮುಖಾಂತರ ಕಳಿಸಲಿಕ್ಕೆ ನಾವು ಇಚ್ಛೆ ಪಡ್ತಿದ್ದೇವೆ. ಈ ಬಗೆಟ್ ಸುದ್ದಿಗೋಷ್ಠಿ ಪಾತೆರ್ನ ಕೆಪಿಸಿಸಿ ವಕ್ತಾರರು ಅಭಿಷೇಕ್ ಉಳ್ಳಾಲ್, ಶಾಸಕರು ಯುಟಿ ಖಾದರ್ ಜನಕ್ಲೆಗ್ ಸಮಸ್ಯೆ ಆನಗ ಸುದ್ದಿಗೋಷ್ಠಿ ಮಲ್ಪೇರೆ ಎತ್ತಂದೆ ಬಿಜೆಪಿ ಅಧ್ಯಕ್ಷರು ಪಂಡಿಲಕ ಬೇತೆ ವಿಷಯಡ್ ಸುದ್ದಿಗೋಷ್ಠಿ ಮಲ್ಪಚೇರು. ಆಡ ಬಿಜೆಪಿ ದಕ್ಲು ತಂಕ್ಲ ಸರ್ಕಾರದ ಆಡಳಿತ ವೈಫಲ್ಯನು ಮುಚ್ಚಿದ ಪಾಡರೆ ಶಾಸಕರ ನಿಮಿತ್ತ ಆರೋಪ ಪಾಡುನಿ ವಿಶೇಷ ಟ್ರೆಂಡ್ ಆತಂಡು. ಎನ್ಐಎ ತನ್ನ ದಾಳಿ ಮಲ್ಪನಾಗ ಶಾಸಕರು ಬೊಕ್ಕ ಕಾಂಗ್ರೆಸ್ ಮುಖಂಡರು ಸುದ್ದಿಗೋಷ್ಠಿ ಮಲ್ತದ ಅಕ್ಲಿನ ಕರ್ತವ್ಯಗ ಅಡ್ಡಿ ಮಲ್ಪುಜೇರು. ಎನ್ಐಎ ಮಿತ್ತು ಸಂಪೂರ್ಣ ವಿಶ್ವಾಸ ಇತ್ತದ ತಪ್ಪಿತಸ್ಥರಿಗೆ ಶಿಕ್ಷೆ ಆಪುಂಡು ತನಿಖೆಡ್ ಹಸ್ತಕ್ಷೇಪ ಇಜ್ಜಿ ಬಂಡ ತೆರಿಪಾಯರು. ಯುಟಿ ಖಾದರ್ ಅವರು ಪದೇ ಪದೇ ಪ್ರೆಸ್ ಮಾಡ್ತಾರೆ ಅಂತ ಹೇಳುವಂಥ ಬಿಜೆಪಿಯವರು ಒಂದು ವಿಚಾರವನ್ನು ಅರ್ಥ ಮಾಡ್ಕೊಳ್ಬೇಕು. ಯುಟಿ ಖಾದರ್ ಅವರು ಪದೇ ಪದೇ ಪ್ರೆಸ್ ಮಾಡುವಂಥದ್ದು ಜನರಿಗೆ ಸಮಸ್ಯೆ ಆದಾಗ, ರೇಷನ್ ಕಾರ್ಡ್ ತೊಂದರೆಯಾದಾಗ, ರೇಷನ್ ಕಾರ್ಡಿಂದ ಸಮಸ್ಯೆ ಉಂಟಾದಾಗ ಸಂದರ್ಭಗಳಲ್ಲಿ ಯುಟಿ ಖಾದರ್ ಅವರು ಪ್ರೆಸ್ಸನ್ನು ಮಾಡ್ತಾರೆ. ರಸ್ತೆ ಆಗಿರ್ಬೋದು, ಲೈಟ್ ಆಗಿರ್ಬೋದು, ಇನ್ನು ಯಾವುದೇ ವಿಷಯಗಳಲ್ಲಿ ಜನಸಾಮಾನ್ಯರಿಗೆ ಸಮಸ್ಯೆಗಳು ಉಂಟಾದಾಗ ಪ್ರೆಸ್ಸನ್ನು ಮಾಡ್ತಾ ಇದ್ದಾರೆ. ಅದು ಹೊರತುಪಡಿಸಿ ಇನ್ಯಾವುದೇ ವಿಚಾರಕ್ಕೆ ಅವರು ಪ್ರೆಸ್ಸನ್ನು ಮಾಡುವಂಥ ಅವಶ್ಯಕತೆ ಅವರಿಗಿಲ್ಲ. ಇವತ್ತು ಬಹುಶಃ ಬಿಜೆಪಿಯವರಿಗೆ ಏನಾಗಿದೆ ಅಂತ ಹೇಳಿದರೆ, ತಮ್ಮ ಆಡಳಿತ ವೈಫಲ್ಯತೆಯನ್ನು ಮುಚ್ಚಿಡಲಿಕ್ಕೋಸ್ಕರ ಇವತ್ತು ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಇವತ್ತು ಒಂದು ಈ ರಾಜಕೀಯದಲ್ಲಿ ಶೈನ್ ಆಗಲಿಕ್ಕೆ ಟ್ರೈ ಮಾಡುವಂಥ ಕೆಲವು ಬಿಜೆಪಿಯ ನಾಯಕರುಗಳು ಇದೊಂದು ಹೊಸ ಟ್ರೆಂಡನ್ನು ಇಡ್ತಿದ್ದಾರೆ. ಇವತ್ತು ನೇರವಾಗಿ ಒಂದು ವಿಚಾರವನ್ನು ಹೇಳುತ್ತೇವೆ. ಇವತ್ತು ಎನ್ಐಎ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಒಂದು ಉನ್ನತ ಮಟ್ಟದ ತನಿಖಾ ಸಂಸ್ಥೆ, ಈ ದೇಶದ ಭದ್ರತೆಗೆ ಸಂಬಂಧಪಟ್ಟಿರುವಂಥ ವಿಚಾರ. ಇದನ್ನು ಶಾಸಕರು ಪ್ರೆಸ್ ಮೀಟ್ ಮಾಡಲಿಲ್ಲ ಅಂತ ಹೇಳುವಂಥದ್ದು ತೀರ ತಪ್ಪು. ಯಾಕೆಂತ ಹೇಳಿದರೆ ಎನ್ಐಎ ಮಾಡಬೇಕಾದಂಥ ಕೆಲಸವನ್ನು ಎನ್ಐಎ ಅವರು ಮಾಡ್ತಾ ಇದ್ದಾರೆ. ಅವರ ತನಿಖೆಗೆ ನಮ್ಮಿಂದ ಏನು ಸಹಕಾರ ಬೇಕು, ಸಹಕಾರನ ಸಂಪೂರ್ಣವಾಗಿ ಕೊಡಲಿಕ್ಕೆ ನಾವು ತಯಾರಾಗಿದ್ದೇವೆ. ಅದು ಹೊರತಾಗಿ ನಾವು ಪ್ರೆಸ್ ಮೀಟ್ ಮಾಡುವಂಥದ್ದು, ನಾವು ಹಸ್ತಕ್ಷೇಪ ಮಾಡುವಂಥದ್ದು ಸರಿಯಲ್ಲ. ಇದನ್ನು ಬಹುಶಃ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ನಾಯಕರುಗಳು ಅರ್ಥ ಮಾಡ್ಕೊಳ್ಬೇಕು. ಇವತ್ತು ದ್ವಂದ್ವ ನಿಲುವು, ಬಿಜೆಪಿಯವರು ದ್ವಂದ್ವ ನಿಲುವು. ಯಾಕೆ ಮಾತನ್ನು ಹೇಳ್ತಿದ್ದೇನೆ ಅಂತ ಹೇಳಿದರೆ, ಪ್ರೆಸ್ ಮೀಟ್ ಮಾಡಲಿಲ್ಲ ಅಂದರೆ ಪ್ರೆಸ್ ಮೀಟ್ ಮಾಡಲಿಲ್ಲ ಅಂತ ಹೇಳುವಂಥ ಇದೇ ಬಿಜೆಪಿಯ ನಾಯಕರು ಇದಕ್ಕೆ ಸಂಬಂಧಪಟ್ಟಾಗ ಏನಾದರೆ ಮಾತಾಡಿದರೆ ಮುಂದಿನ ದಿವಸಗಳಲ್ಲಿ ಕಾಂಗ್ರೆಸ್ಸಿಂದ ಹಸ್ತಕ್ಷೇಪ ಆಗ್ತಾ ಇದೆ, ಕಾಂಗ್ರೆಸ್ ಎನ್ಐಎ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಗೆ ತನಿಖೆ ಮಾಡಲಿಕ್ಕೆ ಬಿಡ್ತಾ ಇಲ್ಲ, ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ ಅಂತ ಆ ರೀತಿ ಆರೋಪವನ್ನು ಮಾಡುವಂಥದ್ದು. ಇದರ ಮೂಲ ಉದ್ದೇಶ ಬಿಜೆಪಿಯವ್ರದ್ದು ಏನು ಅಂತ ಹೇಳಿದರೆ, ಸುಮ್ಮನೆ ಇಲ್ಲ ಸಲ್ಲದ ಆರೋಪಗಳನ್ನು ಇವತ್ತು ಮಾಡುವಂಥದ್ದು ಅಷ್ಟೇ. ಅದು ಬಿಟ್ಟರೆ ಬೇರೆ ಯಾವುದೇ ಉದ್ದೇಶ ಇಲ್ಲ. ನೇರವಾಗಿ ಹೇಳ್ತಾನೆ, ಇವತ್ತು ನಮ್ಮ ಶಾಸಕರಾಗಿರ್ಬೋದು, ಯಾವುದೇ ವಿಚಾರಗಳಿಗೆ ಸಂಬಂಧಪಟ್ಟು ಇದಕ್ಕೆ ಪತ್ರಿಕಾಗೋಷ್ಠಿಯನ್ನು ನೀಡಿದಿರ್ತಕ್ಕಂಥ ಉದ್ದೇಶ ಒಂದೇ, ಏನು ಅಂತ ಹೇಳಿದರೆ, ಯಾವ ಏಜೆನ್ಸಿ ಸಂಪೂರ್ಣವಾಗಿ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಆಮೇಲೆ ಸಂಪೂರ್ಣವಾಗಿರ್ತಕ್ಕಂಥ ವಿಶ್ವಾಸ ನಮಗೆ ಇದೆ. ಅವ್ರು ತನಿಖೆಯನ್ನು ಮಾಡ್ತಾರೆ. ಅವ್ರ ತನಿಖೆ ಬಂದ ನಂತರ ತಪ್ಪಿತಸ್ಥರಿದ್ದರೆ ಅವರಿಗೆ ಖಂಡಿತವಾಗಲೂ ಶಿಕ್ಷೆ ಆಗ್ತದೆ. ತಪ್ಪಿತಸ್ಥರಲ್ಲ ಅಂತ ಹೇಳಿದರೆ ಅವರನ್ನು ಬಿಡುಗಡೆ ಮಾಡ್ತಾರೆ. ಇದಂತ ನಡೆಯುವಂಥ ಸ್ವಾಭಾವಿಕವಾಗಿ ಕಾನೂನು ಪ್ರಕಾರವಾಗಿ ನಡೆಯುವಂಥ ವಿಚಾರ. ಇದನ್ನು ಬಹುಶಃ ಇವತ್ತು ಬಿಜೆಪಿ ನಾಯಕರು ಅರ್ಥ ಮಾಡ್ಕೊಳ್ಬೇಕು. ಅದು ಬಿಟ್ಟು ಇಲ್ಲ ಸಲ್ಲದ ಆರೋಪಗಳನ್ನು ಇವತ್ತು ಶಾಸಕರ ಮೇಲೆ ಮಾಡಬಾರ್ದು. ಅವರೊಂದು ವಿಚಾರವನ್ನು ಹೇಳ್ತಾರೆ, ಕಾಂಗ್ರೆಸ್ನಲ್ಲಿ ಯಾರೇ ಒಬ್ಬ ನಾಯಕರು ಇದರ ಬಗ್ಗೆ ಮಾತೆತ್ತಾ ಇಲ್ಲ ಅಂತ. ಕಾಂಗ್ರೆಸ್ಸಿಗೆ ಸಂಪೂರ್ಣವಾಗಿರ್ತಕ್ಕಂಥ ವಿಶ್ವಾಸ ಎನ್ಐಎ ಮೇಲೆ ಇದೆ. ಕಾಂಗ್ರೆಸ್ನ ಪ್ರತಿಯೊಬ್ಬ ನಾಯಕರಿಗೂ ಕೂಡ ಸಂಪೂರ್ಣವಾಗಿರ್ತಕ್ಕಂಥ ವಿಶ್ವಾಸ ಎನ್ಐಎ ಮೇಲೆ ಇದೆ. ಹಾಗಾಗಿ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಪತ್ರಿಕಾ ಹೇಳಿಕೆಗಳನ್ನು ಎನ್ಐಎಗೆ ಆ ತನಿಖೆಗೆ ಸಂಬಂಧಪಟ್ಟು ಕೊಟ್ಟಲ್ಲ. ಈ ಪತ್ರಿಕಾಗೋಷ್ಠಿಯನ್ನು ಕರೆಯುವಂಥ ಮೂಲ ವಿಚಾರ ಏನು, ಉದ್ದೇಶ ಏನು ಅಂತ ಹೇಳಿದರೆ, ಯಾವ ಬಿಜೆಪಿ ಅಧ್ಯಕ್ಷರು ಒಂದು ಮಾತನ್ನು ಹೇಳಿರ ಅವರ ಪತ್ರಿಕಾಗೋಷ್ಠಿಗೆ ನಾವು ರಿಪ್ಲೈಯನ್ನು ಕೊಡ್ತಿದ್ದೇವೆ. ಅದು ಹೊರತುಪಡಿಸಿ ಇದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಹಸ್ತಕ್ಷೇಪ ಕಾಂಗ್ರೆಸ್ ಪಕ್ಷದಿಂದಾಗಲಿ ಕಾಂಗ್ರೆಸ್ ನಾಯಕರಿಂದಾಗಿ ಇಲ್ಲ.
NIA ಮಾಡುವಂಥ ತನಿಖೆ ಸಂಪೂರ್ಣವಾಗಿ ಬರಲಿ, ಅವರಿಗೆ ಸಹಕಾರವನ್ನು ನಾವೆಲ್ಲ ಕೊಡಲಿಕ್ಕೆ ತಯಾರಾಗಿದ್ದೇವೆ, ನಾವು ಕೊಡ್ತೇವೆ. ಇದರ ಜೊತೆ ಲವ್ ಜಿಹಾದ್ನ ಬಗೆಯನ್ನು ಕೂಡ ಹೇಳುತ್ತಾರೆ ಇವತ್ತು BJP ನಾಯಕರು. ನೋಡಿ, ಎಲ್ಲದಕ್ಕೂ ಕಾನೂನನ್ನು ತರುವಂಥ BJP ಅವರು ಯಾಕೆ ಲವ್ ಜಿಹಾದನ್ನು ಕಾನೂನು ತರ್ತಿಲ್ಲ? ಅದಕ್ಕೆ ತರಲಿ, ನಾವು ಸ್ವಾಗತಿಸ್ತೇವೆ ಅಂತ ಕಾನೂನು ಬಂದರೆ ಅದಕ್ಕೂ ಕೂಡ ನಾವು ಸ್ವಾಗತ ಮಾಡಲಿಕ್ಕೆ ತಯಾರಾಗಿದ್ದೇವೆ. ಅದರ ಬಗ್ಗೆ ಮಾಡಿ. ಇವತ್ತು ನೋಡಿ, ಜನಗಳಿಗೆ ಇಲ್ಲ ಸಲ್ಲದ ಆಲೋಚನೆಗಳನ್ನು ಹಾಕಿ ಗೊಂದಲವನ್ನು ಸೃಷ್ಟಿ ಮಾಡುವಂಥದ್ದು ಕೆಲಸ. ಇವತ್ತು ಸ್ಲಾಟರ್ ಕಾಯ್ದೆಯನ್ನು ತಂದು, ಗೋ ಮಸೂದೆಯನ್ನು ತಂದರು ಲಾಸ್ಟ್ ಟೈಮ್, ತಂದು ಏನಾಯಿತು? ಇವತ್ತು ಸಿಗ್ತಾ ಇಲ್ವಾ? ಇವತ್ತು ಮಾರ್ಕೆಟ್ಗಳಲ್ಲಿ ಸಿಗ್ತಾ ಇಲ್ವಾ? ಇವತ್ತು ಸೇಲ್ಸ್ ಆಗ್ತಿಲ್ಲ. ಇದ್ದಂಥ ಕಾನೂನುಗಳಿಗೆ ಸ್ವಲ್ಪ ಆಲ್ಟ್ರೇಷನ್ಗಳನ್ನು ಮಾಡುವಂಥದ್ದು, ಅಮೆಂಡ್ಮೆಂಟ್ಗಳನ್ನು ಮಾಡಿ ಜನರಿಗೆ ಮೂರ್ಖರನ್ನಾಗಿ ಮಾಡುವಂಥದ್ದು BJP ಅವರು. ಏನಿಲ್ಲ, ಇವತ್ತು ಲವ್ ಜಿಹಾದನ್ನು ಪುನಃ ತರ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ. ಯಾಕೆ ಹೇಳಿ? ಚುನಾವಣೆಗೆ ಏನೋ ಸ್ವಲ್ಪ ಸಮಯ ಇರುವಂಥದ್ದು, ಈ ಹೆಸರಿನಲ್ಲಿ ಎರಡು ಸೌಹಾರ್ದತೆಯಿಂದ ಬಾಳುವಂಥ ಬೇರೆ ಬೇರೆ ಧರ್ಮ, ಬೇರೆ ಬೇರೆ ಜಾತಿಯ ಜನರನ್ನು ರೊಚ್ಚಿಗೆಬ್ಬಿಸುವಂಥದ್ದು, ಬ್ರೈನ್ ವಾಶ್ ಮಾಡುವಂಥದ್ದು, ಯಂಗ್ಸ್ಟರ್ಗಳಿಗೆ ಬ್ರೈನ್ ವಾಶನ್ನು ಮಾಡಿ ಸಮಾಜದಲ್ಲಿ ನೆಲೆಯಾಗಿರ್ತಕ್ಕಂಥ ಶಾಂತಿಯನ್ನು ಕೆರಳಿಸುವಂಥ ಕೆಲಸವನ್ನು ಮಾಡಿ ತಮ್ಮ ರಾಜಕೀಯ ಲಾಭವನ್ನು ಪಡೆಯುವಂಥದ್ದು BJP ಅವರು ಮೊದಲಿಂದ ಮಾಡ್ಕೊಂಡು ಬಂದಿರುವಂಥ ಟ್ರೆಂಡ್. ಹಾಗಾಗಿ ಎರಡೂ ವಿಚಾರಗಳಿಗೆ ಇವತ್ತು ಸ್ಪಷ್ಟೀಕರಣವನ್ನು ಕೊಡಬೇಕು ಅಂತ ಹೇಳುವಂಥ ಉದ್ದೇಶದಿಂದ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ದಯವಿಟ್ಟು ಇವತ್ತು ಯಾರೋ ಒಬ್ಬರು ಏನೋ ಒಂದು ಮಾತು ಹೇಳ್ತಾರೆ ಅಂತ ಹೇಳಿ ನಾವು ಇವತ್ತು NIA ಮೇಲೆ, ಅವರ ತನಿಖೆಯ ಮೇಲೆ ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂದೇಹ ಇಲ್ಲ. ನಮಗೆ ಸಂಪೂರ್ಣವಾದಂಥ ವಿಶ್ವಾಸ ಇದೆ. ಯಾರು ಏನು ಬೇಕಂತ ಹೇಳಿ ತನಿಖೆಯ ವರದಿಯನ್ನು ನಾವು ಸಂಪೂರ್ಣವಾಗಿ ಸ್ವಾಗತ ಮಾಡ್ತೇವೆ. ಅದು ಬಿಟ್ಟರೆ ಶಾಸಕರಿಗೆ ಆಗಲಿ, ಕಾಂಗ್ರೆಸ್ ಪಕ್ಷದ ಯಾರಿಗೆ ಆಗಲಿ ಇದರಲ್ಲಿ ಯಾವುದೇ ಹಸ್ತಕ್ಷೇಪ ಮಾಡುವಂಥ ಅವಕಾಶ ನಾವು ಮಾಡೋದು ಕೂಡ ಇಲ್ಲ. ಅಲ್ಪಸಂಖ್ಯಾತ ವಿಭಾಗ ಅಧ್ಯಕ್ಷರು ಆರ್ವಿನ್ ಡಿಸೋಜಾ, ಹಿಂದುಳಿದ ವಿಭಾಗದ ಅಧ್ಯಕ್ಷರು ದೀಪಕ್ ಪಿಲಾರ್ ಸುದ್ದಿಗೋಷ್ಠಿಯಲ್ಲಿ ಒಟ್ಟಿಗೆ ಇದ್ದರು.